ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳ್ತಂಗಡಿಯ ಮಾಜಿ ಶಾಸಕ ವಸಂತ್ ಬಂಗೇರ್ ಅವರು ದಿನಕ್ಕೊಂದು ಹೇಳಿಕೆಗಳನ್ನು ನೀಡುತ್ತಾ ಸದಾ ಸುದ್ದಿಯಲ್ಲಿರಲು ಪ್ರಯತ್ನಿಸುತ್ತಿದ್ದಾರೆ. ಸೌಜನ್ಯ ಪ್ರಕರಣದ ರಹಸ್ಯಗಳನ್ನು ಬಿಚ್ಚಿಟ್ಟರೆ ನನ್ನನ್ನು ಕೊಲ್ಲಬಹುದು ಎಂದು ವಸಂತ್ ಬಂಗೇರ್ ಅವರು ಕಳೆದ ಭಾನುವಾರ ಸ್ಫೋಟಕ ಹೇಳಿಕೆಯನ್ನ ನೀಡಿದರು. ಆದರೆ ನಿನ್ನೆ ಅದಕ್ಕೆ ವ್ಯತಿರಿಕ್ತವಾದ ಹೇಳಿಕೆಯನ್ನ ನೀಡಿದ್ದು ನಾನು ಹಾಗೆ ಹೇಳಲೇ ಇಲ್ಲ ಎಂದು ಉಲ್ಟಾ ಹೊಡೆದಿದ್ದಾರೆ. ಕಳೆದ ಭಾನುವಾರ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದವರು ಸೌಜನ್ಯ ಪ್ರಕರಣದ ತನಿಖೆಯಲ್ಲಿ ಏನೇನು ಮೋಸ ಆಗಿದೆ ಎನ್ನುವುದನ್ನು ಸಾರ್ವಜನಿಕವಾಗಿ ನಿಮ್ಮ ಜೊತೆ ಹೇಳುವುದಕ್ಕೆ ಸಾಧ್ಯವಿಲ್ಲ. ಹೇಳಿದರೆ ನನ್ನನ್ನು ಸಾಯಿಸಬಹುದು. ಆದರೆ ಸಮಯ ಸಂದರ್ಭ ಬಂದಾಗ ನಾನು ಅದನ್ನು ಹೇಳದೆ ಬಿಡುವುದಿಲ್ಲ. ಒಂದಲ್ಲ ಒಂದು ದಿನ ಕಾಲ ಬರುತ್ತೆ. ಆ ಸಮಯದಲ್ಲಿ ನಾನು ಈ ಪ್ರಕರಣದ ದಿಕ್ಕು ತಪ್ಪಿಸಿದ್ದು ಯಾರು ಎಂದು ಸಂಪೂರ್ಣ ವಿವರಗಳನ್ನು ನಿಮ್ಮ ಮುಂದೆ ಇಡುತ್ತೇನೆ. ಅದಕ್ಕೂ ಮೊದಲು ನನ್ನನ್ನು ಯಾರಾದರೂ ಕೊಲೆ ಮಾಡಿದರೆ ಹೋಯಿತು, ನಾನು ಬದುಕಿ ಉಳಿದರೆ ಎಲ್ಲವನ್ನು ಹೇಳುತ್ತೇನೆ ಎಂದು ಹೇಳಿದರು. ಆದರೆ ನಿನ್ನೆ ಮಾಧ್ಯಮದವರ ಜೊತೆ ಮಾತನಾಡಿದವರು ತನ್ನ ಹೇಳಿಕೆಯ ಬಗ್ಗೆ ಉಲ್ಟಾ ಹೊಡೆದಿದ್ದು ನಾನು ಆ ರೀತಿ ಮಾತೇ ಆಡಿಲ್ಲ. ಸೌಜನ್ಯ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಿದ್ದೇ ನಾನು. ವಿಧಾನಸಭೆಯಲ್ಲಿ ಈ ಬಗ್ಗೆ ಒತ್ತಾಯ ಮಾಡಿರುವುದೇ ನಾನು. 6 ತಿಂಗಳು ಸಿಬಿಐ ಚೆನ್ನಾಗಿ ತನಿಖೆ ಮಾಡಿದೆ. ಆದರೆ 6 ತಿಂಗಳ ಬಳಿಕ ಸಿಬಿಐ ಕವಚಿ ಬಿದ್ದಿದೆ. ತನಿಖೆ ತಪ್ಪು ದಾರಿಯಲ್ಲಿ ಹೋಗಿದೆ ಎಂದಿದ್ದಾರೆ. ಈಗ ಇದೆಲ್ಲ ಏನೆಲ್ಲ ತನಿಖೆ ಎಲ್ಲ ಆಯಿತು, ಅದನ್ನೆಲ್ಲ ನೋಡುವಾಗ ಈಗ ಸಿಬಿಐ ಕೊಡಿಸಿದ್ದು ನಾನು ಅಸೆಂಬ್ಲಿಯಲ್ಲಿ ಹೇಳಿ ಸಿಬಿಐ ಕೊಡಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿದ ಪ್ರಕಾರ ಆ ತನಿಖೆಯನ್ನು ಸಿಬಿಐ ಕೊಟ್ಟರು. 6 ತಿಂಗಳ ಕಾಲ ಚೆನ್ನಾಗಿ ನಡೀತು. 6 ತಿಂಗಳ ಕಾಲ ನಂತರ ಸಿಬಿಐ ಕೌಚ್ ಬಿತ್ತು, ತಪ್ಪು ದಾರಿಯಲ್ಲಿ ಹೋಯಿತು. ಇದನ್ನೆಲ್ಲ ಅವಲೋಕನೆ ಮಾಡಿ ನಾನೊಂದು ಇತ್ಯರ್ಥಕ್ಕೆ ನನ್ನ ಸ್ವಂತ ಇದರಲ್ಲಿ ಇತ್ಯರ್ಥಕ್ಕೆ ಬಂದಿದ್ದೇನೆ. ಆ ಇತ್ಯರ್ಥದ ಪ್ರಕಾರ ಖಂಡಿತ ಇದನ್ನು ತನಿಖೆ ಮಾಡಿ ಪತ್ತೆ ಹಚ್ಚಲಿಕ್ಕೆ ಆಗ್ತದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮುಂದಿನ ಸಂದರ್ಭ ಕಾಲ ಬಂದಾಗ ಅದು ಯಾವ ರೀತಿಯಲ್ಲಿ ಏನು ಮಾಡಬೇಕು ಅಂತ ಹೇಳುವಂಥ ಮಾತನ್ನು ನಾನು ಆ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದು ತಪ್ಪು ನಿಮಗೆ ಕೊಟ್ಟದ್ದು. ಅದು ಜೀವಂತವಾಗಿ ಯಾರು ನನ್ನ ಕೊಲ್ತಾರೆ? ನನ್ನ ಇಲ್ಲಿ ಬಂದರೆ ಅದು ಎಷ್ಟೇ ದೊಡ್ಡವ ಇರಲಿ, ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಯಾರಿಗೊಬ್ಬರನ್ನು ಕೊಲ್ತೇನೆ ಅಂತ ಹೇಳುವಂಥ ಶಕ್ತಿ ಯಾರ ಹತ್ರನೂ ಇಲ್ಲ. ಎದುರಿಸುವಂಥ ಶಕ್ತಿ ಇದೆ. ನನ್ನನ್ನು ದೇವರು ರಕ್ಷಣೆ ಮಾಡ್ತಾರೆ, ಎಲ್ಲ ತೊಂದರೆಗೆ ರಕ್ಷಣೆ ಮಾಡ್ತಾರೆ, ನನಗೆ ಆಶೀರ್ವಾದ ದೇವರದ್ದಿದೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದೇನೆ. ಅದನ್ನು ತಿಳಿಸಿಕೊಟ್ಟಿದ್ದಾರೆ.